ಬಂಟ್ವಾಳ ಪುರಸಭೆಯ ಪರಿಸರ ಇಂಜಿನಿಯರ್ ಬುಧವಾರ ಸುರಕ್ಷಿತವಾಗಿ ಪೌರಕಾರ್ಮಿಕರ ಜ್ವರ ತಪಾಸಣೆ ಮಾಡಿರೋದು ಪೌರಕಾರ್ಮಿಕರಲ್ಲಿ ಆತಂಕವನ್ನ ಹುಟ್ಟುಹಾಕಿದೆ. ಇತ್ತೀಚೆಗಷ್ಟೇ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಅವರ ಸೂಚನೆಯಂತೆ ಬಂಟ್ವಾಳ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ಮುಖಾಂತರ ಪುರಸಭೆಯ ಎಲ್ಲ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿತ್ತು. ಇದೀಗ ಪರಿಸರ ಇಂಜಿನಿಯರ್ ಯಾಸ್ಮಿನ್ ಸುಲ್ತಾನ್ ಅವರು ಯಾವುದೇ ವೈದ್ಯರ ಸಲಹೆ ಮಾರ್ಗದರ್ಶನ ಪಡೆಯದೆ ಎಲ್ಲ ಪೌರಕಾರ್ಮಿಕರ ಬಾಯಿಗೆ ಸ್ಕ್ರೀನಿಂಗ್ ಟೂಲ್ ಅನ್ನು ಇಟ್ಟು ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಈ ಸಂದರ್ಭ ಸ್ಯಾನಿಟೈಸರ್ ಬಳಸದೆ ಬಿಸಿಲಿನಲ್ಲಿ ಅದ್ದಿ ಸುರಕ್ಷತಾ ಕ್ರಮವನ್ನ ಬಳಸದೇ ಇರೋದು ಪೌರಕಾರ್ಮಿಕರ ಆತಂಕಕ್ಕೆ ಕಾರಣವಾಗಿದೆ. ಪುರಸಭೆಯ ಕೆಲ ಕಾರ್ಮಿಕರು ಸೀಲ್ ಡೌನ್ ಆದ ಪ್ರದೇಶದಲ್ಲಿ ಕರ್ತವ್ಯದಲ್ಲಿದ್ದು ಇವರೆಲ್ಲರ ಬಾಯಿಗೂ ಕೂಡ ಸ್ಕ್ರೀನಿಂಗ್ ಟೂಲ್ ಅನ್ನ ಇಟ್ಟು ಜ್ವರ ತಪಾಸಣೆ ನಡೆಸಿರೋದು ಪೌರಕಾರ್ಮಿಕರಲ್ಲಿ ಭೀತಿ ಹುಟ್ಟಿಸಿದೆ. ವೈದ್ಯರು ಮಾಡಬೇಕಾದಂತಹ ಕೆಲಸವನ್ನ ಪರಿಸರ ಇಂಜಿನಿಯರ್ ಸುರಕ್ಷತಾ ಕ್ರಮವನ್ನ ಬಳಸದೆ ಮಾಡಿರೋದು ಪೌರಕಾರ್ಮಿಕರ ಆತಂಕ ಹೆಚ್ಚಾಗೋದಿಕ್ಕೆ ಕಾರಣವಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ಪಡೆದ ಮುಖ್ಯಾಧಿಕಾರಿಯವರು ಪರಿಸರ ಇಂಜಿನಿಯರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಎಲ್ಲ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಆದರೆ ತುರಾತುರಿಯಲ್ಲಿ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡುವ ಅಗತ್ಯ ಏನಿತ್ತು ಹಾಗೂ ಕೂಡ ಆಗಬೇಕಿದ್ರೆ ಪುರಸಭೆ ಕಾರ್ಯಾಲಯದ ಮುಂದೆಯೇ ಸರ್ಕಾರಿ ಆಸ್ಪತ್ರೆ ಇದ್ದು ಅಲ್ಲೇ ಮಾಡಬಹುದಿತ್ತು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಪರಿಸರ ಅಭಿಯಂತರರು ಅಸುರಕ್ಷಿತ ವಿಧಾನದಲ್ಲಿ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡುವ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ.